ಸಂಸದ ತೇಜಸ್ವಿ ಸೂರ್ಯರವರು ಬೆಡ್ ಬ್ಲಾಕಿಂಗ್ ಹಗರಣ ಬಯಲಿಗೆ ಎಳೆಯುವ ಸಂದರ್ಭ ಕೇವಲ ಅಲ್ಪಸಂಖ್ಯಾತ ವಾರ್ಡ್ರೂಮ್ ಸಿಬ್ಬಂದಿಗಳ ಹೆಸರನ್ನು ಉಲ್ಲೇಖ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಅವಹೇಳನ ಮಾಡಿದ್ದಾರೆ ಎಂದು ಕಾಪು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶರ್ಫುದ್ದೀನ್ ಶೇಖ್ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಬೇಜವಾಬ್ದಾರಿ ಮರೆಮಾಚುವ ಉದ್ದೇಶದಿಂದ ಕೋವಿಡ್ ವಾರ್ ರೂಮಿನ 124 ಸಿಬ್ಬಂದಿಗಳ ಪೈಕಿ ಕೇವಲ 17 ಅಲ್ಪಸಂಖ್ಯಾತ ವಾರ್ಡ್ರೂಮ್ ಸಿಬ್ಬಂದಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ತೇಜಸ್ವಿ ಸೂರ್ಯರವರು ಮತೀಯ ಸೌಹಾರ್ದತೆ ಕೆಡಿಸಿ ರಾಜಕೀಯ ಮಾಡಲು ಹೊರಟಿದ್ದಾರೆ. ಈ ಸಮಯದಲ್ಲಿ ಜನರಿಗೆ ಬೇಕಾಗಿರುವುದು ಆಕ್ಸಿಜನ್, ಮೆಡಿಸಿನ್ ಮತ್ತು ಆಸ್ಪತ್ರೆಯ ಸೌಕರ್ಯ. ಕೊರೋನಾವನ್ನು ಆದಷ್ಟು ಶೀಘ್ರವಾಗಿ ಹೊಡೆದೋಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ಜನರೆಲ್ಲರೂ ಮೂರ್ಖರಲ್ಲ. ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಬಿಬಿಎಂಪಿಯ ವಾರ್ ರೂಮ್ ದಾಳಿ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲದೇ ಇರುವಂತಹ ಅಲ್ಪಸಂಖ್ಯಾತ ಸಿಬ್ಬಂದಿಗಳ ಹೆಸರನ್ನು ಉಲ್ಲೇಖಿಸಿ ಇವತ್ತು ಮತೀಯ ಬಣ್ಣ ಕೊಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅದನ್ನು ಖಂಡಿಸ್ತೇನೆ. ಯಾಕೆಂದರೆ ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿಯ ಏನು ಬೆಡ್ ಬ್ಲಾಕಿಂಗ್ ಎಂಬ ಅವ್ಯವಹಾರವನ್ನು ಇವರು ಬಯಲಿಗೆಳುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಏನು ಅವ್ಯವಹಾರವನ್ನು ಮರೆಮಾಚಲು ಇವತ್ತು ಅದಕ್ಕೆ ಮತೀಯ ಬಣ್ಣ ಕೊಡಲು ಪ್ರಯತ್ನಿಸಿದ್ದಾರೆ. ಯಾಕೆಂದರೆ ಈ ವಾರ್ಡ್ ರೂಮಿನ ಸಿಬ್ಬಂದಿಗಳೇನಿದ್ದಾರೆ ಅದೆಲ್ಲವೂ